ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವಿರುದ್ಧ ಪ್ರತಿಭಟಿಸಿ ಧರಣಿ ಕೂತಿದ್ದ ಯುವ ಕಾಂಗ್ರೆಸ್ ಮುಖಂಡ ಸುಹೇಲ್ ಕಂದಕ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊರೋನಾ ಸೋಂಕಿನ ವ್ಯಕ್ತಿಯೊಬ್ಬರು ಮೃತಪಟ್ಟಾಗ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಅಧಿಕ ಬಿಲ್ ಮಾಡಿ ಮೃತದೇಹ ನೀಡದೆ ಸತಾಯಿಸಿದ ಖಾಸಗಿ ಆಸ್ಪತ್ರೆ ವಿರುದ್ಧ ಸುಹೇಲ್ ಕಂದಕ್ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿ ಧರಣಿ ಕೂತಿದ್ರು. ಪ್ರತಿಭಟನೆಗೆ ಮಣಿದ ಆಸ್ಪತ್ರೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದರು. ಘಟನೆ ನಡೆದು ಹಲವು ದಿನಗಳು ಕಳೆದರೂ ಖಾಸಗಿ ಆಸ್ಪತ್ರೆಯವರು ಮಂಗಳೂರು ನಗರದ ಠಾಣೆಯಲ್ಲಿ ಸುಹೇಲ್ ಕಂದಕ್ ವಿರುದ್ಧ ದೂರನ್ನು ನೀಡಿದ್ದಾರೆ. ಈ ದೂರಿನ ಆಧಾರದಲ್ಲಿ ಸುಹೇಲ್ ಕಂದಕ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದರು. ಇನ್ನು ಬದನ ಪ್ರಕರಣದಲ್ಲಿ ಬಿಜೆಪಿ ಮುಖಂಡರ ಕೈವಾಡ ಇದೆ, ಪೊಲೀಸರ ಮೇಲೆ ಬಿಜೆಪಿ ನಾಯಕರ ಒತ್ತಡವಿದೆ ಎಂದು ಸುಹೇಲ್ ಕಂದಕ್ ಆರೋಪಿಸಿದ್ದಾರೆ. ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ನಿಮಗೆ ಗೊತ್ತಿದೆ, ಮೀಡಿಯಾದವರಿಗೆ ನೀವು ನೋಡ್ತಾ ಇದ್ದೀರಿ, ನೀವು ಅದನ್ನು ರಿಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ನಾವು ಜನರ ಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ, ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನನಗೆ ಒಬ್ಬ ರೋಗಿಯ ಡೆಡ್ ಬಾಡಿಯನ್ನು ಇಟ್ಟುಕೊಂಡು 12-20 ಲಕ್ಷ ಬಿಲ್ ಮಾಡಿ ಡೆಡ್ ಬಾಡಿಯನ್ನು ಬಿಡದೆ ಸತಾಯಿಸ್ತಾ ಇದ್ದಾಗ ನಾನು ಹೋಗಿ ಅಲ್ಲಿ ಮಾತಾಡಿದ್ದು. ನಾವು ಗಲಾಟೆ ಮಾಡಲಿಲ್ಲ, ಫಾರ್ ಯುವರ್ ಇನ್ಫಾರ್ಮೇಶನ್. ಆ ಮಾತಾಡಿದ್ದಕ್ಕಾಗಿ ಇವತ್ತು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಇವರು ಅಲ್ಲಿಂದ ಬರೆದು ಕಂಪ್ಲೇಂಟ್ ಮಾಡಿದ್ದಾರೆ. ಇದೇ ಕೇಸಿನ ವಿಚಾರವಾಗಿ ನಾನು ಆಲ್ರೆಡಿ ಮುಚ್ಚಲಿಕ್ಕೆ ಬರೆದು ಕೊಟ್ಟಿದ್ದಾಗಿದೆ ಈ ಸ್ಟೇಷನಲ್ಲಿ, ಇವಾಗೆಲ್ಲ 1 ವಾರ ಮುಂಚೆ. ಪುನಃ ಅದನ್ನು ಇವತ್ತು ಕೆದಕಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯ ಪಕ್ಷ ಬಿಜೆಪಿ ಪಕ್ಷ ಪೊಲೀಸ್ ಇಲಾಖೆಯ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದ ಯಾರೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆಲಸ ಮಾಡದಾಗೆ ಪ್ರಭಾವವನ್ನು ಬಳಸಿಕೊಂಡು ನಮ್ಮನ್ನು ಬಂಧಿಸಲಿಕ್ಕೆ ತಯಾರು ನಡೆಸಿದೆ. ನಾವು ನಿಲ್ಲೋದಿಲ್ಲ, ನಾವು ನಿಲ್ಲಿಸುವುದು ಕೂಡ ಇಲ್ಲ. ಇದು ಮುಂದುವರಿಯಲಿದೆ. ನಮ್ಮ ಹೋರಾಟ ಇಂಡಿಯಾನಾ ಹಾಸ್ಪಿಟಲ್ನ ಗೇಟ್ನಿಂದ ನಾಳೆಯಿಂದ ಶುರುವಾಗಲಿದೆ. ನೀವು ಕಾದು ನೋಡಿ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಿಮಗೆ ಗೊತ್ತಿದೆ, ಮೀಡಿಯಾದವರಿಗೆ ನೀವು ನೋಡ್ತಾ ಇದ್ದೀರಿ, ನೀವು ಅದನ್ನು ರಿಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ. ನಾವು ಜನರ ಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ, ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನನಗೆ ಬಂದ ಗತಿ ಸಾಧಾರಣ